laptop.
ಶುಭ ಸಂಜೆಯ ನಮನಗಳು. ಹಿರಿಯ ಕ್ರೈಸ್ತ ಬಾಂಧವರಿಗಾಗಿ ಆಯೋಜಿಸಲ್ಪಟ್ಟಿರುವ ಕ್ರಿಸ್ಮಸ್ ಸೌಹಾರ್ದ ಕೂಟಕ್ಕೆ ಆಗಮಿಸಿರುವ ಎಲ್ಲ ಕ್ರೈಸ್ತ ಸಂಘಟನೆಗಳ ಧರ್ಮಾಧ್ಯಕ್ಷರು, ಧಾರ್ಮಿಕ ಗುರುಗಳು, ಧರ್ಮ ಭಗಿನಿಯರು ಹಾಗೂ ಎಲ್ಲ ಹಿರಿಯ ಸಹೋದರಿಯರನ್ನು ಈ ಇಂದಿನ ಈ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಸ್ವಾಗತಿಸುತ್ತಾ, ತಾವೆಲ್ಲರೂ ತಮ್ಮ ಆಸನಗಳನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತೇನೆ. ನಾವೆಲ್ಲರೂ ನಮ್ಮ ಚಪ್ಪಾಳೆಗಳಿಂದ ನಮ್ಮ ಅತಿಥಿಗಳನ್ನು ಸ್ವಾಗತಿಸೋಣ. ಎಲ್ಲರಿಗೆ ಧನ್ಯವಾದಗಳು. ದೇವಪುತ್ರ ಮನುಜನಾಗಿ ಜನಿಸಿದ ಪ್ರಭು ಯೇಸು ತಮ್ಮ ಪ್ರೀತಿ, ಪ್ರೇಮ, ಸೌಹಾರ್ದತೆಯಿಂದ ನಮ್ಮನ್ನು ತಮ್ಮೆಡೆಗೆ ಓಲೈಸಿಕೊಂಡರು. ಆ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಗುತ್ತಿರುವ ನಾವೆಲ್ಲರೂ ಪ್ರಭು ಯೇಸುವಿನ ಜನ್ಮೋತ್ಸವದ ಸಂಭ್ರಮಕ್ಕೆ ಜೊತೆಗೂಡಿದ್ದೇವೆ. ಇಂದಿನ ಈ ಅನ್ಯೋನ್ಯತೆ, ಸ್ನೇಹ, ಬಾಂಧವ್ಯ ಮುಂದಿನ ದಿನಗಳಲ್ಲಿಯೂ ನಮ್ಮ ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತೇನೆ. ಈಗ ಈ ಕಾರ್ಯಕ್ರಮವನ್ನು ಪಾಸ್ಟರ್ ಡೊನಾಲ್ಡ್ ಮೆನೇಜಿಸ್ ಇವರು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ವಿನಂತಿಸುತ್ತೇನೆ. ದಯಮಾಡಿ ಹಿಂದಕ್ಕೆ ಕುಳಿತುಕೊಂಡ ಅತಿಥಿಗಳು ದಯಮಾಡಿ ಮುಂದಕ್ಕೆ ಬರಬೇಕಾಗಿ ವಿನಂತಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮೆಲ್ಲರ ಹೃದಯವನ್ನು ನಾವು ಒಟ್ಟುಗೂಡಿಸಿಕೊಂಡು ನಿನ್ನ ಸಾನ್ನಿಧ್ಯದಲ್ಲಿ ಕೂಡಿ ಬಂದಿರುತ್ತೇವೆ. ಈ ಸಮಯದಲ್ಲಿ ನಾವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನ ಜನನದ ದಿವಸವನ್ನು ನೆನಪಿಗೆ ತಂದುಕೊಂಡು ನನಗೆ ಕೃತಜ್ಞತಾ ಸಲ್ಲಿಸುವ ಸಮಯದಲ್ಲಿ ಈ ನಮ್ಮ ಸೌಹಾರ್ದಯ ಕೂಟವು ಅರ್ಥಪೂರ್ಣ ಅನ್ಯೋನ್ಯತೆಯಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಂಡು ಹೋಗಲು ತಂದೆ, ನಿನ್ನ ಜ್ಞಾನ, ನಿನ್ನ ಮಾರ್ಗದರ್ಶನ ಹಾಗೂ ನಿನ್ನ ಸಹಾಯವನ್ನು ನಾವು ಕೋರುವವರಾಗಿದ್ದೇವೆ. ನೀನು ನಮ್ಮ ಮಧ್ಯೆ ಉಪಸ್ಥಿತಿಯಲ್ಲಿ ಇದ್ದುಕೊಂಡು ಈ ಕೂಟವನ್ನು ನಾವು ನಡೆಸೋಕ್ಕೋಸ್ಕರ ಈ ಸಮುದಾಯ ಬಾಂಧವ್ಯವನ್ನು ನಾವು ಪೋಷಿಸಿಕೊಂಡು ಮುಂದೆ ಹೋಗುವುದಕ್ಕಾಗಿ ನಿನ್ನ ಕೃಪೆಯನ್ನು ನಾವು ದಿನವಿದು
ಇಲ್ಲಿ ವಿಶೇಷವಾಗಿ ಹಿರಿಯ ನಾಗರಿಕರಾಗಿ ಪ್ರತ್ಯೇಕ ಒಂದು ರೀತಿಯಲ್ಲಿ ಎಂಬಂತೆ ಈ ಕೂಟವನ್ನು ಆಯೋಜಿಸಲು ನಿನ್ನ ಸೇವಕರಿಗೆ ನೀನು ಕೊಟ್ಟ ಈ ಒಂದು ಆಲೋಚನೆಗೋಸ್ಕರ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವೆಲ್ಲರೂ ಒಂದು ಕೂಡಿ ಬರುವ ಈ ಸಮಯದಲ್ಲಿ ಯೇಸು ಕ್ರಿಸ್ತನ ಜನನದ ಸಂತೋಷವನ್ನು ನಾವು ಪರಸ್ಪರ ಹಂಚುತ್ತಿರುವಾಗ ಈ ಸೌಹಾರ್ದತೆಗೆ ಮೂಲವು ನೀನೇ ಎಂಬುದಾಗಿ ನಾವು ಅರಿಕೆ ಮಾಡಿ ನಿನ್ನನ್ನು ಮಹಿಮೆಪಡಿಸುತ್ತೇವೆ. ಅಪ್ಪ, ಮನುಷ್ಯ ಕುಮಾರನ ಆಗಮನ, ಮನುಷ್ಯನಾದ ಈ ಯೇಸು ಕ್ರಿಸ್ತನ ತಂದೆ ನೀನು ಕಳಿಸಲ್ಪಟ್ಟು ಈ ಲೋಕಕ್ಕೆ ಬಂದು ಆತನು ನಮ್ಮ ಬಿಡುಗಡೆ, ರಕ್ಷಣೆ, ವಿಮೋಚನೆ ದಯಪಾಲಿಸುವುದಕ್ಕಾಗಿ ಜನನ ತಾಳಿದ ಆ ದಿವಸ ಪರಲೋಕದಿಂದ ಆ ದೇವದೂತರು ಕುರುಬರಿಗೆ ಸಲ್ಲಿಸಿದ ಆ ಸಂದೇಶ ಹಾಗೂ ಅದೇ ಸಮಯದಲ್ಲಿ ಪರಲೋಕ ಸೈನ್ಯವು ನಿನ್ನನ್ನು ಕೊಂಡಾಡುತ್ತಾ ಪರಲೋಕದಲ್ಲಿ ಉನ್ನತದಲ್ಲಿ ದೇವರಿಗೆ ಮಹಿಮೆ ಹಾಗೂ ಇಲ್ಲಿ ಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಎಂಬುದಾಗಿ ಹಾಡಿದೆ. ಈ ದಿವಸಗಳಲ್ಲಿ ಈ ನಮ್ಮ ರಾಜ್ಯದಲ್ಲಿ ನಾವು ಹಾದು ಹೋಗುವ ಪರಿಸ್ಥಿತಿಯಲ್ಲಿ ನಾವು ಇಂಥ ಒಂದು ಕೂಟದಲ್ಲಿ ನಾವು ಇದ್ದು ಮುಂದೆ ನಡೆಯಬೇಕಾದರೆ ನಾವು ಅರಿಕೆ ಮಾಡುತ್ತೇವೆ, ಇದು ನಿನ್ನ ಕೃಪೆ ಎಂಬುದಾಗಿ. ಆದ್ದರಿಂದ ಇಂಥ ಪರಿಸ್ಥಿತಿಯಲ್ಲಿ ನಾವು ಆ ಸಂದೇಶವನ್ನು 2000 ವರ್ಷಗಳ ಹಿಂದೆ ಆ ದೇವದೂತರಿಂದ ಕೇಳಿದ ಆ ಒಂದು ಸಂದೇಶ, ಆ ಸಂದೇಶದ ಪರಿಣಾಮವಾಗಿ ಆ ಸಂದೇಶವು ನಮ್ಮ ಜೀವಿತದಲ್ಲಿ ಪೂರ್ಣಗೊಳಿಸಿ ಆ ಸಂದೇಶದಿಂದಲೇ ನಾವು ಇವತ್ತು ಧೈರ್ಯ ತಗೊಂಡು ನಾವು ಇಲ್ಲಿ ನಿನ್ನನ್ನು ಮಹಿಮೆಪಡಿಸಲಿಕ್ಕಾಗಿ ಇನ್ನೊಂದು ಆವೃತ್ತಿ ಕೂಡಿ ಬಂದಿದ್ದೇವೆ. ಅಪ್ಪ, ನೀನು ಮಹಿಮೆ ಹೊಂದು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದೇ ಸಮಯದಲ್ಲಿ ಈ ಕೂಟದಲ್ಲಿ ನೀನು ಮಹಿಮೆ ಹೊಂದುತ್ತಿರುವಾಗ ಇಲ್ಲಿ ನೆರೆದ ನಮ್ಮ ಈ ಒಂದು ಊರಿನ ಮುಖ್ಯಸ್ಥರು, ನಮ್ಮ ದೇವರ ಸೇವಕರು, ನಮ್ಮನ್ನು ನಡೆಸುವ ನಮ್ಮ ಅತಿ ವಂದನೆಯ ಧರ್ಮಾಧ್ಯಕ್ಷರು ಹಾಗೂ ವಂದನೀಯ ಧರ್ಮಗುರುಗಳು, ಘನಬೋಧಕರು, ಸಭಾಪಾಲಕರು, ಧರ್ಮ ಭಗಿನಿಯರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತರು ಒಂದಾಗಿ ನಾವು ನಿನ್ನನ್ನು ಪ್ರಾರ್ಥಿಸಿ ಮಹಿಮೆಪಡಿಸುತ್ತಿರುವಾಗ ಈ ಉದ್ದೇಶವು ನಿನ್ನ ಮಹಿಮೆಗಾಗಿ ಪೂರ್ಣವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದೇ ಸಮಯದಲ್ಲಿ ಈ ಸಂಜೆಯ ಸಮಯದಲ್ಲಿ ನಮಗೆ ನಿನ್ನ ಘನ ಸೇವಕರು ನೀಡುವ ಆ ವಾಕ್ಯದಿಂದ ನಾವು ಬಲ ಹೊಂದಿ ಹಾಗೂ ಇಲ್ಲಿ ವೇದಿಯ ಮೇಲೆ ಯಾರು ತಮ್ಮ ಸಂತೋಷವನ್ನು ಇಲ್ಲಿಯ ಚಟುವಟಿಕೆಗಳ ಮೂಲಕ ಪ್ರಕಟಿಸುತ್ತಾರೋ, ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಾರೋ ಅವರಿಗೋಸ್ಕರವೂ ನಾವು ಪ್ರಾರ್ಥಿಸುತ್ತೇವೆ. ಈ ಪ್ರಾರ್ಥನೆಯನ್ನು ನಾವು ನಮ್ಮ ಒಡೆಯನೂ ರಕ್ಷಕನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡಿ ಹೊಂದಿದ್ದೇವೆ ತಂದೆ. ಆಮೇಲೆ ಪಾಸ್ಟರ್ ಡೊನಾಲ್ಡ್ ಮೆನೇಸಸ್, ನಿಮಗೆ ವಂದನೆಗಳು. ದೇವರ ನಾಮವನ್ನು ನೃತ್ಯದ ಮೂಲಕ ಕೊಂಡಾಡಲು ಮುಂದೆ ಬರುತ್ತಿದ್ದಾರೆ ಸಂತ ಫ್ರಾನ್ಸಿಸ್ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳು.
ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಹಕಾರ ನೀಡಿದ ಶಿಕ್ಷಕರಿಗೆ ವಂದನೆಗಳು. ಇಂದಿನ ಈ ಕಾರ್ಯಕ್ರಮವು ಮ್ಯಾಂಗ್ಳೂರ್ ಡಯಾಸಿಸ್ ಇದರ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಲೈವ್ ಆಗಿ ಎಲ್ಲರಿಗೆ ಕಾಣಿಸಿಕೊಂಡು ನೀವು ನಿಮ್ಮ ಕುಟುಂಬದವರಿಗೆ ಮೆಸೇಜ್ ಕಳಿಸಿಬಿಡಿ. ಅವರ ಮನೆಯಲ್ಲಿದ್ದವರು ಕೂಡ ಈ ಕಾರ್ಯಕ್ರಮವನ್ನು ಆನಂದಿಸಲಿ. ಕಾರ್ಯದ ಸೊಬಗನ್ನು ಇಮ್ಮಡಿಗೊಳಿಸಿದ ಅತಿಥಿಗಳನ್ನು ತಮ್ಮ ಸ್ವಾಗತ ನೃತ್ಯದೊಂದಿಗೆ ಸನ್ಮಾನಿಸಲಿದ್ದಾರೆ ಲೂಡ್ಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು. ಸಂಗೀತ
ನೃತ್ಯದ ಮೂಲಕ ಸ್ವಾಗತ ನೀಡಿದ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ನಿಮಗೆ ವಂದನೆಗಳು. ಅತಿಥಿ ದೇವೋಭವ. ಅತಿಥಿಗಳನ್ನು ಸಭೆಗೆ ಪರಿಚಯಿಸಿ ಸ್ವಾಗತವನ್ನು ನೀಡಲಿದ್ದಾರೆ ಸೀನಿಯರ್ ಸಿಟಿಸನ್ಸ್ ವೆಲ್ಫೇರ್ ಅಸೋಸಿಯೇಷನ್ ವಿಜಯ್, ಇದರ ಅಧ್ಯಕ್ಷಿಣಿ ಶ್ರೀಮತಿ ಜೂಲಿಯಟ್ ಪೆರೇರಾ. Good evening, everyone. Christmas is the tenderness of the past, courage for the present, and hope for the future. With the hearts filled with gratitude to God, we are here this evening to celebrate the greatest gift of God to humanity, Christ Jesus. He fills us with courage in the present, and He is the hope for the future. Don't let your past steal your present. This is the message of Christmas. We are never alone. We, the Christians of various denominations, have gathered together under one roof to celebrate Sauhardha Christmas and stand united for peace and harmony. On this joyful occasion, I take the privilege to welcome, first and foremost, Reverend Dr. Peter Paul Saldana, Bishop, Roman Catholic Diocese of Mangalore. A respectful welcome to you, dear Bishop. Right Reverend Dr. C.L. Furtado, Bishop Emeritus, CSI Karnataka Southern Diocese, a loving welcome to you too, Bishop. Most Reverend Dr. G. Varghese Mar Macarius Kalayal, Bishop Siromalankara Catholic Diocese of Puttur, a cordial welcome to you, Bishop. Most Reverend Lawrence Mukai, Bishop Siromalankara Catholic Diocese of Balthangari, a hearty welcome to you, Bishop. His Grace Jacob Mar Elias, I think he has not attended, okay. Bishop Joseph Mar Demetrius, Bishop Believers Eastern Church. A red carpet welcome to you, Bishop. All priests, pastors, and sisters present here, a very warm welcome to you all. Office bearers of Mangalore Christian Council, Mangalore Darshan Ecumenical Commission, Karnataka Mission Network, All Karnataka United Christian Forum for Human Rights Western Zone, Senior Citizens Associations of Vijay, Angelore, Bendur, Darabai, Milagres, Valencia, CSI Mangalore, and to all the senior citizens gathered here, truly delighted to welcome you all on the occasion. Here I would like to mention Reverend Father J.B. Saldana, Parish Priest of St. Francis Xavier Church, Vijay, the organizer of the Sauhardha Christmas in a bigger and meaningful way. Due to unavoidable circumstances, couldn't be present with us. Hence, I hereby extend a warm welcome to his representatives, Father Robert D'Souza, Principal Luth Central School, Vijay, Ashok Pinto, Vice President, and Preeti Gomes, Secretary of Vijay Parish Council. Have
a wonderful and joyful evening. ಎಲ್ಲರನ್ನು ಸ್ವಾಗತಿಸಿದ ಜುನೇದ್, ನಿಮಗೂ ಸ್ವಾಗತ. ದೀಪವನ್ನು ಬೆಳಗಿಸಿ ಕ್ರಿಸ್ಮಸ್ ಸೌಹಾರ್ದ ಕೂಟಕ್ಕೆ ಶುಭವನ್ನು ಹಾರೈಸೋಣ. ಈ ಕಾರ್ಯಕ್ರಮವನ್ನು ಇಲ್ಲಿರುವ ಎಲ್ಲ ಧರ್ಮಾಧ್ಯಕ್ಷರು, ಕಾರ್ಯಕ್ರಮದ ರೂವಾರಿಗಳು, ಸೀನಿಯರ್ ಸಿಟಿಸನ್ ಅಸೋಸಿಯೇಷನ್ ಇದರ ಪ್ರತಿನಿಧಿಗಳು ಹಾಗೂ ನಮ್ಮ ವಿಜಯ್ ಚರ್ಚಿನ ಉಪಾಧ್ಯಕ್ಷ ಹಾಗೂ ಕಾರ್ಯದರ್ಶಿ ಇವರೆಲ್ಲರೂ ವೇದಿಕೆಗೆ ಹೋಗಿ ದೀಪವನ್ನು ಬೆಳಗಿಸುವಂತೆ ನಿಮ್ಮಲ್ಲಿ ವಿನಂತಿಸುತ್ತೇನೆ. Presidents of Angelo and the Rebel Church, please come forward. ಈ ದೀಪದ ಬೆಳಕು ನಮ್ಮೆಲ್ಲರನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯಲಿ. ನಮ್ಮ ಜೀವನವು ಈ ಬೆಳಕಿನಿಂದ ಸುಗಮವಾಗಲಿ ಎಂದು ಹಾರೈಸುತ್ತಾ ನಾನು ಎಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ರೋಮನ್ ಕಥೋಲಿಕ್ ಸಭೆಯ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರುವ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಿದ್ದಾರವರಿಂದ ಕ್ರಿಸ್ಮಸ್ ಹಬ್ಬದ ಸಂದೇಶವನ್ನು ಆಲಿಸೋಣ. My dear bishops, Right Reverend Dr. C.L. Fidaro, Most Reverend Weaver Gismar Macarius Kalayi, Most Reverend Lawrence Mukuri, His Grace from Bishop Mark Demetrius, and your sister Mariel,
The organizers of this function, represented by Father Robert D'Souza, Vice President Secretary, and the various organizations that have joined together today, whose names are here. The Emmanuel Christian Council, the Emmanuel Diocesan Ecumenical Commission, and the Mission Network, and the United Christian Forum, the Senior Citizens Forum. All this put together, all of us are here to celebrate the Christmas birth of our Lord Jesus Christ. I greet you affectionately and want to rejoice with you, be with you in your presence. We have chosen this year the senior citizens as the group with whom we will be celebrating this Christmas. ಪ್ರಿಯರೇ, ನಮ್ಮ ಹಿರಿಯ ನಾಗರಿಕರು ಕಳೆದ ಒಂದೂವರೆ ವರ್ಷದಿಂದ ಮನೆಯೊಳಗೆ ಇದ್ದು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವರಿಗೆ ಸಾಧ್ಯವಾಗ್ತಿರಲಿಲ್ಲ. ಆದ ಕಾರಣ ಈ ಸಾರಿ ಈ ಕ್ರಿಸ್ಮಸ್ ಹಬ್ಬವನ್ನು ಅವರೊಡನೆ ಒಟ್ಟುಗೂಡಿ ಜೊತೆಗೂಡಿ ಆಚರಿಸಲು ನಿರ್ಧರಿಸಿದ್ದ ನಮ್ಮ ಆರ್ಗನೈಸರ್ಸ್ ಇವರಿಗೆ ಖಂಡಿತವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಒಂದು ವೇಳೆ ದೇವರು ತನ್ನ ನಿಗೂಢತೆಯನ್ನು ಬಿಟ್ಟು ಹೊರಬರುವುದಾದರೆ ಇಂದು ಅವರು ಹೇಗೆ ನಮಗೆ ಕಾಣಸಿಗುವುದು? If God were to come out of His mystery, how would He appear to us today? ದೇವರು ಒಂದು ಮಹಾನ್ ರಹಸ್ಯ. ನಮ್ಮ ಆಲೋಚನಾ ಶಕ್ತಿಗೆ ಬಿಕ್ಕಿದ ಅವರೇಗೆ ಸಿಗುವರು ಎಂದು ಊಹಿಸಲು ಖಂಡಿತವಾಗಿ ನಮಗೆ ಸಾಧ್ಯವಿಲ್ಲ. ಏಕೆಂದರೆ ಅವರ ಯೋಚನೆಗಳು ಸ್ವರ್ಗದಲ್ಲಿ, ನಮ್ಮ ಯೋಚನೆಗಳು ಭೂಮಿಯಲ್ಲಿ ಅಷ್ಟು ಅಂತರದಲ್ಲಿ ಇವೆ. ಆದ ಕಾರಣ ನಮಗೆ ಖಂಡಿತವಾಗಿ ಊಹಿಸಲು ಸಾಧ್ಯವಿಲ್ಲ. ನಮ್ಮ ಆಲೋಚನೆ, ನಮ್ಮ ಶಕ್ತಿ ಅಲ್ಲಿ ಅದರ ತನಕ ಎಟಕದು. ಅಂತೂ ಸತ್ಯವೇದದಲ್ಲಿ ಹೇಳಿದ ಪ್ರಕಾರ, ಪವಿತ್ರ ಬೈಬಲ್ನಲ್ಲಿ ಹೇಳಿದ ಪ್ರಕಾರ ದೇವದೂತರಾಗಿ ಕಾಣಸಿಗಲಾರ. ಹಾಗೂ ನಮ್ಮ ಅನುಭವದ ಮೂಲಕ ಹೇಳುವುದಾದರೆ ಒಂದು ಪ್ರಾಣಿಯಂತೆ ಅಥವಾ ನರ ಮತ್ತು ಪ್ರಾಣಿಯ ಒಂದು ಸಂಧಾನದಂತೆ ಅಥವಾ ಪಕ್ಷಿ ಅಥವಾ ಜಲಚರಗಳಂತೆ ಖಂಡಿತವಾಗಿ ಕಾಣಸಿಗಲಾರ. ದೇವರು ಇಂದು ನಮ್ಮ ನಡುವೆ ಕಾಣಸಿಗುವುದಾದರೆ ಖಂಡಿತವಾಗಿ 100% ಮನುಷ್ಯ ರೂಪದಲ್ಲೇ ಕಾಣಸಿಗುವುದು. ಯಾಕೆಂದರೆ ಅದು ಅವರ ನಿರ್ಧಾರ. God has decided to become man and nothing else but man. Neither an animal nor an angel but man, like you and like me. ಆದ ಕಾರಣ ಇನ್ನೊಬ್ಬ ವ್ಯಕ್ತಿ ನನಗೆ ದೇವರ ಸ್ವರೂಪ. ಆ ವ್ಯಕ್ತಿಯ ಮೂಲಕ ನಾನು ದೇವರನ್ನು ಕಂಡುಹಿಡಿಯಲು, ಆ ದೇವರ ಹಾಗೂ ನನ್ನ ನಡುವಿನ ಎರಡು ಹೃದಯಗಳ ಮಿಲನವಾಗಲು ಖಂಡಿತವಾಗಿಯೂ ಸಾಧ್ಯವಾಗುತ್ತಾ ಇದೆ. ದೇವರು ಮನುಷ್ಯರ ನಡುವೆ ತನ್ನ ಬೇರೆಯನ್ನು ಹಾಕಿದ್ದಾರೆ. ದೇವರಿಗೆಲ್ಲವೂ ಸಾಧ್ಯ. ಅಂತೂ ಅವರ ನಿರ್ಧಾರ ಮನುಷ್ಯರಾಗುವುದು. ಮೇರಿ ಮಾತೆಯ ಪುಟ್ಟ ಮಗುವಾಗಿ ಅತಿ ಚಿಕ್ಕ ಕಂದನಾಗಿ ಹುಟ್ಟಿದ ನಮ್ಮ ರಕ್ಷಕ ಯೇಸು ಸ್ವಾಮಿ ನಮಗೆ ಧೈರ್ಯ ತುಂಬಲು, ನಾವು ದೇವರ ಸ್ವರೂಪದಲ್ಲಿ ಜನಿಸಿದವರು ಪಾಪದ ಮೂಲಕ ಸ್ವರೂಪವನ್ನು ವಿರೂಪಗೊಳಿಸಿದ್ದನ್ನು ಪುನರ್ಸ್ಥಾಪಿಸಲು ಹಾಗೂ ದೇವರೆಡೆಗೆ ನಮ್ಮ ಹೆಜ್ಜೆಗಳನ್ನಿಡಲು ಅವರೇ ನಮಗೆ ದಾರಿ ತೋರಿಸಲು ಬಂದಿದ್ದಾರೆ. ಮಾತ್ರವಲ್ಲ, ಅವರ ಸ್ವಭಾವವನ್ನೇ ನಮಗೆ ಕೊಡ್ತಾ ಇದ್ದಾರೆ. ನಾನು ವಿನಯಶೀಲನು, ಹೀನ ಹೃದಯನು ಎಂದ ಯೇಸು ಸ್ವಾಮಿ ಇಂದು ನಮ್ಮ ಹೃದಯದಲ್ಲಿ ಜನಿಸಲು ಆಸೆ ಪಡುತ್ತಾರೆ. ಅಂದು ಅವರು ಜನಿಸಿದಾಗ ಅವರ ಮಾತಿಗೆ ಛತ್ರದಲ್ಲಿ ಸ್ಥಳ ಸಿಗಲಿಲ್ಲ. ಆದರೆ ಇಂದು ಮನುಷ್ಯ ಹೃದಯದಲ್ಲಿ ಸ್ಥಳ ಸಿಗುವುದೇ? ನರಪುತ್ರರು ಪುನಃ ಬರುವಾಗ ಇಲ್ಲಿ ಅವರು ವಿಶ್ವಾಸವನ್ನು ಕಂಡುಕೊಳ್ಳಬಹುದೇ ಎಂಬ ಒಂದು ಪ್ರಶ್ನೆಯನ್ನು ಕೂಡ ಅವರು ಕೇಳಿದ್ದಾರೆ. ನನ್ನ ಹೃದಯದಲ್ಲಿ, ನಿಮ್ಮ ಹೃದಯದಲ್ಲಿ ಜನಿಸಲು ನಾವು ಏನು ಮಾಡಬೇಕು?
ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು, ಅವನನ್ನು ನನ್ನ ಪಿತನೂ ಪ್ರೀತಿಸುವರು, ಹಾಗೂ ನಾವಿಬ್ಬರೂ ಅವರ ಬಳಿ ಬಂದು ಅವರಲ್ಲಿ ನೆಲೆಸುವರು. ಆದ ಕಾರಣ ಈ ಸುಲಭವಾದ ದಾರಿಯನ್ನು ಅವರು ತೋರಿಸಿದ್ದಾರೆ. ಪ್ರೀತಿ ಹಾಗೂ ಅವರ ಮಾತಿಗೆ ನಮ್ಮ ಕಿವಿಗೊಟ್ಟು ಅದನ್ನು ಪಾಲಿಸುವುದು. ಸ್ವಾಮಿ ಯೇಸು ಪವಿತ್ರ ಸಭೆ ಎಂಬ ದೋಣಿಯಲ್ಲಿ ಮಾತ್ರವಲ್ಲ, ನಿಮ್ಮ ಜೀವನದ ಚಿಕ್ಕ ದೋಣಿಯಲ್ಲೂ ಇದ್ದಾರೆ. ಅದೆಂಥ ಉತ್ತಮ ಯೋಚನೆ, ಭರವಸೆಯನ್ನು ಅವರು ನಮಗೆ ಕೊಡ್ತಾ ಇದ್ದಾರೆ. ತ್ರಿಯೇಕ ದೇವರ ಎಲಿಜಬೆತ್ ಆಫ್ ದ ಹೋಲಿ ಟ್ರಿನಿಟಿ ಎಂಬ ಪುನೀತೆ ಹೀಗೆ ಹೇಳುತ್ತಿದ್ದರು, ಈ ಭೂಮಿಯಲ್ಲಿ ನಾನು ಸ್ವರ್ಗವನ್ನು ಕಂಡು ಹಿಡಿದಿದ್ದೇನೆ, ಏಕೆಂದರೆ ಸ್ವರ್ಗವೆಂದರೆ ದೇವರು ಮತ್ತು ದೇವರು ನನ್ನ ಆತ್ಮದಲ್ಲಿದ್ದಾರೆ. ಯಾವ ದಿನ ನನಗೆ ಇದರ ಬಗ್ಗೆ ಅರಿವು ಮೂಡಿ ಬಂತು, ಅಂದು ಎಲ್ಲವೂ ಬೆಳಕಿನಿಂದ ತುಂಬಿತು. ಪ್ರಿಯರೇ, ದೇವರ ವಾಕ್ಯವನ್ನು ಪ್ರೀತಿಸುವವರು ಹಾಗೂ ಅದನ್ನು ಪಾಲಿಸುವವರು ನಾವಾದಾಗ ನಮ್ಮ ಸಭೆಯಲ್ಲಿ ಮಾತ್ರವಲ್ಲ, ಬಡವರಲ್ಲಿ ಮಾತ್ರವಲ್ಲ, ನಮ್ಮ ಹೃದಯದಲ್ಲೂ ಅವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲು ನಮಗೆ ಸಾಧ್ಯವಾಗುವುದು. ಈ ವರ್ಷದ ಕ್ರಿಸ್ಮಸ್ ಹಬ್ಬ ಕೊರೋನಾ ವೈರಸ್ ಇದರ ಭಯ ನಮಗೆ ಹುಟ್ಟಿಸುತ್ತಾದರೂ ಅದರಿಂದ ನಾವು ಜಯಿಸಿ ಧೈರ್ಯದಿಂದ ಇರಲು, ಹಾಗೂ ಕ್ರೈಸ್ತರ ವಿರೋಧ ಅನೇಕ ವಿಚಾರಗಳು ಈ ದಿವಸದಲ್ಲಿ ನಡೆಯುವಾಗ ಕ್ರೈಸ್ತರ ಈ ಸುಖ ಸಂತೋಷದ ಸಂಭ್ರಮದ ವಿಷಯಗಳನ್ನು ಸ್ವಲ್ಪ ಅಡಗಿಸಲು ಪ್ರಯತ್ನಿಸುವಾಗ, ಕ್ರೈಸ್ತ ವಿಶ್ವಾಸವನ್ನು ಪ್ರಚಾರಪಡಿಸುವ ಬಗ್ಗೆ, ಇತರರಿಗೆ ಈ ಶುಭ ಸಂದೇಶವನ್ನು ಪ್ರಚಾರಪಡಿಸುವ ಬಗ್ಗೆ ಸ್ವಲ್ಪ ಅಡೆತಡೆಗಳನ್ನು ನಾವು ಕಂಡುಕೊಳ್ಳುವಾಗ ದೇವರ ಮಾತನ್ನು ಕೇಳಲು ನಮಗೆ ಅವರು ಆಹ್ವಾನಿಸುತ್ತಾರೆ. ದೇವರ ಭಯ ಹಾಗೂ ಅವರ ಮಾತು ನಮ್ಮ ಹೃದಯದಲ್ಲಿ ಇರಲಿ. ಸ್ವಾಮಿ ಯೇಸು ನಮ್ಮಲ್ಲಿ ಹುಟ್ಟಿ ಬರಲಿ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. Thank you for your beautiful message, Bishop. ಇಂದಿನ ವಿಶೇಷತೆ ಲೂಡ್ಸ್ ಸೆಂಟ್ರಲ್ ಸ್ಕೂಲಿನ ವಿದ್ಯಾರ್ಥಿಗಳ ಜೊತೆಗೆ ಶಿಕ್ಷಕರು ಜೊತೆಗೂಡಿ ಕ್ರಿಸ್ಮಸ್ ಹಬ್ಬದ ಈ ರೂಪಕವನ್ನು ನಿಮ್ಮ ಮುಂದೆ ತೋರಿಸಲಿದ್ದಾರೆ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಡಿಸೆಂಬರ್ ತಿಂಗಳು ಬಂತು ಎಂದರೆ ಎಲ್ಲರಲ್ಲಿಯೂ ಖುಷಿಯೇ ಖುಷಿ. ಮನೆಯ ಮುಂದೆ ಜಗಜಿಗಿಸುವ ಲೈಟ್, ಗೋಧಿ, ತಳಿರು ತೋರಣಗಳ ಕಲರವ. ಹೌದು, ಇದು ಶಾಂತಿ ಸೌಹಾರ್ದತೆಯ ಪ್ರತೀಕವನ್ನು ಸಾರುವ ಅಂಚೆ ಕ್ರಿಸ್ಮಸ್. ಸಂತೋಷ, ಪ್ರೀತಿ, ವಿಶ್ವಾಸ ತೋರಿಸುವ ಒಂದು ಉತ್ತಮ ಸಮಯವೇ ನಮ್ಮ ಕ್ರಿಸ್ಮಸ್. ಕ್ರಿಸ್ಮಸ್ ಬಂತು ಎಂದರೆ ಕಂದ ಯೇಸು, ಮಾತೆ ಮರಿಯಮ್ಮ, ಜೋಸೆಫ್ ಮುಂತಾದವರು ನಮ್ಮ ಮುಂದೆ ಬರುವುದು ಸಹಜ ಅಲ್ಲವೇ? ಹಾಗಾದರೆ ಬನ್ನಿ ಎಲ್ಲರೂ ಒಟ್ಟು ಸೇರಿ ನೋಡೋಣ ಕ್ರಿಸ್ತ ಜಯಂತಿ ರೂಪಕ್ಕೆ ಈಗ ನಿಮ್ಮ ಮುಂದೆ.
ಏನು ವಿಶೇಷ ನಡೆಯುತ್ತದೆ ಇಲ್ಲಿ? ಮಿತ್ರರೇ, ಈ ರಾತ್ರಿ ದಾವೀದ ನಗರದ ಬೆತ್ಲೆಹೇಮಿನಲ್ಲಿ ದೇವಪುತ್ರನು ಜನಿಸಿದ್ದಾನೆ. ನಿಮಗೆ ಇದು ತಿಳಿದಿರಲಿ. ದೇವರು ಲೋಕವನ್ನು ಎಷ್ಟು ಪ್ರೀತಿ ಮಾಡಿದನೆಂದರೆ ತನ್ನ ಏಕೈಕ ಪುತ್ರನನ್ನು ಭೂಮಿಗೆ ಕಳಿಸಿಕೊಟ್ಟರು. ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವ ಪಡೆದವನಾಗಿರುವನು. ಏನು ದೇವಪುತ್ರನ ಜನನ ಈಗರೇನು? ನಮಗಿದೋ ಅತೀವ ಸಂತಸ. ನಾವು ಮಲಗಿದ್ದು ಸಾಕು. ಗೋಧಲಿಯಲ್ಲಿ ಜನಿಸಿದ ದೇವಕಂದನ ವಂದಿಸಿ ನಮಿಸಲು ಹೋಗೋಣ. ಹೌದೌದು, ಸಂತೋಷದಿಂದ ನಡೆಯುವಾಗ ಸಮಯ ಕಳೆದದ್ದು ತಿಳಿಯಲೇ ಇಲ್ಲ. ಬನ್ನಿ, ದೇವಕಂದನ ಬಳಿ ಹೋಗೋಣ. ಸರಿ, ನಡೆಯಿರಿ. ನಾನು ಬರುತ್ತೇನೆ ನಿಮ್ಮೊಂದಿಗೆ. ಕುರುಬರು ಗೋದಲಿಯಿಂದ ನಡೆಯುವರು. ಇತ್ತ 3 ಜ್ಞಾನಿಗಳು ವಿಶಿಷ್ಟ ತಾರೆಯನ್ನು ಕಂಡು ಬೆತ್ಲೆಹೇಮಿನತ್ತ ಪ್ರಯಾಣ ಬೆಳೆಸಿದರು. ಮೆಲ್ಕಿಯೋರ್, ನಿನ್ನನ್ನು ಕಂಡು ಅತೀವ ಸಂತಸವಾಯಿತು. ಏನಿತ್ತ ಪಯಣ? ನಾನು ಆಗಸದಲ್ಲಿ ಒಂದು ವಿಶಿಷ್ಟವಾದ ತಾರೆಯನ್ನು ಕಂಡೆ. ಆ ತಾರೆಯನ್ನು ನಾನಿಂದ ಕಂಡೆ. ಅದರ ಸಂಕೇತ ಏನು ಎಂದು ತಿಳಿಯಲು ಜ್ಞಾನಿ ಗಸ್ಪರನ ಬಳಿ ತೆರಳುತ್ತಿದ್ದೆ. ನೀನು ಬಂದದ್ದು ಒಳ್ಳೆಯದಾಯಿತು. ಜೊತೆಯಾಗಿ ಹೋಗೋಣ. ಏನಂತೀಯ? ಅದು ಸರಿ, ನಡಿ ಹೋಗೋಣ ಆತನ ಬಳಿ. ಸ್ವಲ್ಪ ದೂರ ಕ್ರಮಿಸುವಾಗ ಗಾಸ್ಪರನನ್ನು ಅವರು ಎದುರಾದರು. ಗಾಸ್ಪರ, ನಿನಗೆ ಪ್ರಣಾಮ. ನಿನ್ನನ್ನೇ ಭೇಟಿಯಾಗಲು ನಾವು ಬರುತ್ತಿದ್ದೆವು. ಏನು ವಿಶೇಷ? ವಿಶಿಷ್ಟ ತಾರೆಯ ಸಮಸ್ಯೆ? ಹೌದು ಹೌದು. ಓ, ಅದು ದೇವಪುತ್ರನ ಜನನ ಸಾರುವ ಸಂಕೇತ. ಹೋ, ಹಾಗೂ ಪ್ರವಾದಿಗಳು ನುಡಿದಂತೆ ದೇವಪುತ್ರನ ಜನನ ಬೆತ್ಲೆಹೇಮಿನಲ್ಲಿ. ಹಾಗಾದರೆ ದೇವಪುತ್ರನನ್ನು ನಮಿಸಿ ಕಾಣಿಕೆಯನ್ನು ಅರ್ಪಿಸಲು ಬೆತ್ಲೆಹೇಮಿಗೆ ಹೋಗೋಣ. ಏನೆನ್ನುತ್ತೀರಿ? ಹೌದೌದು, ಹಾಗೆಯೇ ಆಗಲಿ. ಹೊರಡೋಣ. ತಾರೆಯನ್ನು ಹಿಂಬಾಲಿಸುತ್ತಾ ಜ್ಞಾನಿಗಳು ಬೆತ್ಲೆಹೇಮಿಗೆ ಹೊರಟರು. ಇತ್ತ ಕಡೆ ದೇವದೂತರ ಸಂದೇಶ ಕೇಳಿ ಗುಡ್ಡಗಾಡಿನಿಂದ ಕುರುಬರು ಬೆತ್ಲೆಹೇಮಿನ ಗೋದಲಿಯನ್ನು ತಲುಪಲು ಅದು ಅಲ್ಲಿ ನೋಡಿ ಗೋದಲಿ. ಏನೋ ವಿಶೇಷ ಬೆಳಕು ಅಲ್ಲಿ ಕಾಣುತ್ತಿದೆ. ಹೌದು, ಎಂಥ ಪ್ರಶಾಂತ ವಾತಾವರಣ. ಎಷ್ಟು ಮುದ್ದಾದ ಕಣ್ಣ. ನೋಡ್ರೋ, ಅವನ ಕಣ್ಣಿನಿಂದ ಹೊರಸೂಸುವ ಪ್ರಕಾಶ ನೋಡಿ. ಖಂಡಿತವಾಗಿಯೂ ಈತ ದೇವಪುತ್ರನೇ ಸರಿ. ಬನ್ನಿ, ಈ ಪುಟ್ಟ ಕಣ್ಣನಿಗೆ, ನಮ್ಮ ರಕ್ಷಕನಿಗೆ ಬಾಗಿ ನಮಿಸೋಣ. ನಮ್ಮನ್ನೇ ಅವನಿಗೆ ಅರ್ಪಿಸೋಣ.
ಸಂಕೇತದಿಂದ ನಮಗೆ ದೇವಪುತ್ರನನ್ನು ನೋಡುವ ಸೌಭಾಗ್ಯ ದೊರೆಯಿತು. ಬನ್ನಿ, ನಾವು ತನ್ನ ಕಾಣಿಕೆಗಳನ್ನು ಅರ್ಪಿಸಿ ಕನ್ನನನ್ನು ನಮಿಸುವುದು. ಹಾಗೆಯೇ ಆಗಲಿ. ಯೇಸು ಕ್ರಿಸ್ತ ಮಾನವನಾಗಿ ಈ ಪ್ರಪಂಚದಲ್ಲಿ ಹುಟ್ಟಿ ಬೆಳೆದು ನಮಗೆಲ್ಲರಿಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡಿದ ಮೇಲೆ ಈ ಪ್ರಪಂಚದ ಸೊಬಗನ್ನು ನೋಡಲು ಬರುತ್ತಿದ್ದಾರೆ ಮಾತೆ ಮೇರಿ. ಒಂದು ಚಿಕ್ಕ ಸಂಸಾರ ಹಾಗೂ ಚೊಕ್ಕ ಸಂಸಾರ, ತಾಯಿ, ಮಗ, ಸೊಸೆ, ಮೊಮ್ಮಕ್ಕಳನ್ನು ಕೂಡಿದ ಒಂದು ಕೂಡು ಕುಟುಂಬ. ಮುಂದುವರಿದ ಕಾಲಘಟ್ಟದಲ್ಲಿ ಒಬ್ಬರೊಬ್ಬರ ಜೊತೆ ಮಾತನಾಡುವಷ್ಟು ಸಮಯ ಇವರಲ್ಲಿಲ್ಲ. ಮಗ ಕೆಲಸದ ಮೇಲೆ ಬಿಸಿಯಾದರೆ ಸೊಸೆ ಕಿಟ್ಟಿ ಪಾರ್ಟಿಗಳಲ್ಲಿ ಬಿಸಿ. ಇನ್ನು ಮಕ್ಕಳು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಲೈವ್ ಎಪಿಸೋಡ್ನಲ್ಲಿ ಬಿಸಿ. ಇವರ ನಡುವೆ ಅಸಹಾಯಕ ಸ್ಥಿತಿಯಲ್ಲಿ ಬಡಪಾಡುತ್ತಾರೆ. ಇವರ ಕಷ್ಟಕ್ಕೆ ಸಮಯ ಕೊಡೋರು ಇದು ಒಳ್ಳೆ ಜಾಗ. ಇಲ್ಲಿಯ ಮರಗಳನ್ನೆಲ್ಲ ಕಡಿದು ಒಂದು ಫ್ಯಾಕ್ಟ್ರಿ ಹಾಕಿದ್ರೆ ಒಳ್ಳೆ ಹಣ ಮಾಡ್ಬೋದು. ಹಣ ಹಣ ಬೇಡ ಸರ್, ಇಲ್ಲಿ ಬೇಡ. ಇದು ಒಳ್ಳೆ ಬೆಲೆ ಬಾಳುವ ಮರಗಳಿರೋದು. ಎಷ್ಟೋ ಪ್ರಾಣಿ ಪಕ್ಷಿಗಳು ಈ ಕಾಡಲ್ಲಿ ಅವಲಂಬಿಸಿಕೊಂಡು, ಅದಕ್ಕೋಸ್ಕರ ಇಲ್ಲಿ ಬೇಡ, ಬೇರೆ ಯಾವುದಾದ್ರೂ ಸ್ಥಳ ಮುಚ್ಚಬಾರ್ದು. ಬೇಡ ಅಂತ ಬೇಡ. ನೀವು ನನ್ನ ಮ್ಯಾನೇಜರ ಇಲ್ಲ ಈ ಪ್ರಾಣಿ ಪಕ್ಷಿಗಳ ಮ್ಯಾನೇಜರ? ನಿನಗೆ ಸಂಬಳ ಕೊಡುವುದು ನಾನಾ? ಇವನೊಬ್ಬ. ಶಾಂತಿ ಸಹಬಾಳ್ವೆಯಿಂದ ಬಾಳಬೇಕಾದ ನಾವು ಕೆಲವೊಂದು ಕ್ಷುಲ್ಲಕ ಕಾರಣಗಳನ್ನು ಸೃಷ್ಟಿಸಿಕೊಂಡು ಗಲಾಟೆಗಳನ್ನು ಎಬ್ಬಿಸಿ ಸಮಾಜದಲ್ಲಿ ಶಾಂತಿಯನ್ನು ನೀಡಲು ಪ್ರಯತ್ನಿಸುವ ಇವರಿಗೆ ಕೊನೆಗಾರ ಯಾವಾಗ? ಇದಕ್ಕೋಸ್ಕರ ನನ್ನ ಮಗ ಪ್ರಾಣತ್ಯಾಗ ಮಾಡಿದ್ದು. ಈ ಪ್ರಪಂಚವು ಅಪರಾಧದ ಅಂಧಕಾರದಲ್ಲಿ ಮುಳುಗಿ ಹೋಗಿದೆ. ದೇವರೇ, ನೀನೇ ಕಾಪಾಡು. ಈ ಮಾನವ ಕುಲಕ್ಕೆ ಕತ್ತಲೆಯಿಂದ ಬೆಳಕಿನತ್ತ ದಾರಿ ತೋರಿಸು. ನೀನೇ ಕಾಪಾಡುತ್ತಿರುವ. ಇದೇ ಸಮಯದಲ್ಲಿ ರಣ ಕೇಕೆ ಹಾಕಿ ಮರಣ ಮೃದಂಗ ಬಾರಿಸುತ್ತಾ ಬರುತ್ತೆ ಕೊರೋನಾ ಮಹಾಮಾರಿ. ಬಹುಶಃ ಇದು ನಮ್ಮೆಲ್ಲರ ಕಣ್ತೆರೆಯಲು ದೇವರು ತೋರಿಸಿದ ದಾರಿಯಾಗಿರಬಹುದು. ಆದರೆ ಒಂದು ವ್ಯಕ್ತಿಯನ್ನು ಸಮಾಜದಲ್ಲಿ ಸತ್ಪ್ರಜೆಯಾಗಿ ಪರಿಚಯಿಸಲು ಅನಿವಾರ್ಯವಾಗಬೇಕಾದ ಶಾಲೆಗಳನ್ನು ಮುಚ್ಚಲಾಯಿತು. ಸುತ್ತಾಡುತ್ತಿದ್ದ ಮಕ್ಕಳು ಇಂದು 4 ಗೋಡೆಗಳ ಒಳಗೆ ಇರುವಂತಾಯಿತು. ಅದೆಷ್ಟು ಕನಸುಗಳನ್ನು ಹೊತ್ತುಕೊಂಡು ಉನ್ನತ ವಿದ್ಯಾಭ್ಯಾಸ ಪಡೆದ ಯುವಕರು, ಶಿಕ್ಷಕರು ಹಾಗೂ ಸಾಮಾನ್ಯ ಜನರು ತಮ್ಮ ಹೊಟ್ಟೆ ಪಾಟಿಗಾಗಿ ತಮ್ಮ ಹುದ್ದೆಯನ್ನು ಲೆಕ್ಕಿಸದೆ ಸಿಕ್ಕ ಉದ್ಯೋಗಗಳನ್ನು ಮಾಡುವಂತಹ ಪರಿಸ್ಥಿತಿ ಒಂದೆಡೆಯಾದರೆ, ಇನ್ನೊಂದೆಡೆ ಆರೋಗ್ಯದ ಪರಿಸ್ಥಿತಿ. ಜನರ ಆರೋಗ್ಯ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತು ಎಂದರೆ ಆಸ್ಪತ್ರೆಯಲ್ಲಿ ರಸ್ತೆಯಲ್ಲಿ ಜೀವ ಕಳೆದುಕೊಳ್ಳುವ ಸ್ಥಿತಿ ಬರಲಿತ್ತು. ಜೊತೆಗೆ ಶವದ ಮುಖವನ್ನು ನೋಡಲು ಅವಕಾಶ ಸಿಗದಂತಹ ದುಸ್ಥಿತಿ ಇಂದು ಮಾರ್ಪಟ್ಟಿತು. ನೋಡುವಾಗ ನಮಗೆ ಏನು ಅನಿಸ್ತಾ ಇದೆ? ದೇವರು ಮಾನವರಿಗೆ
ಮಕ್ಕಳಿಗೆ ಪಾಠ ಕಲಿಸುವ ಸಲುವಾಗಿ ಈ ಪರಿಸ್ಥಿತಿಯನ್ನು ತಂದಿದ್ದಾರೆ. ಹಾಗಾದರೆ ಈ ಸಮಯದಲ್ಲಿ ಕೊರೋನಾ ನಮಗೆ ಕಲಿಸಿದ ಪಾಠವಾದರೂ ಏನು? ಇಲ್ಲಿ ನೋಡಿ, ಇದನ್ನು ನೋಡುವಾಗ ನಿಮಗೆಲ್ಲ ಏನನ್ನಿಸ್ತಾ ಇದೆ? ನಮ್ಮ ಹಿರಿಯರ ಕಾಲದ ಸಂತೋಷದ ದಿನಗಳು ಮರುಕಳಿಸುವಂತೆ ಭಾಸವಾಗುತ್ತದೆ ಅಲ್ಲವೇ? ದೇವರ ಅವಶ್ಯಕತೆ ಇಲ್ಲ ಎಂದು ಜೀವಿಸುತ್ತಿದ್ದ ನಮಗೆ ದೇವರೇ ನಮ್ಮನ್ನು ಕಾಪಾಡಿ ಕಾಪಾಡಿ ಎಂದು ದೇವರ ಮೊರೆ ಹೋಗುವ ಪರಿಸ್ಥಿತಿ ಎದುರಾಗುತ್ತದೆ. ದಿನಂಪ್ರತಿ ಹೋಟೆಲು ಮಾಲ್ಗಳಲ್ಲಿ ತಿಂದು ಒಣಗಿ ಹೋಗಿದ್ದ ನಾಳೆಗೆ ತಾಯಿಯ ಊಟದ ರುಚಿ ಏನೆಂದು ನಮಗೆಲ್ಲರಿಗೂ ಅರ್ಥ ಮಾಡಿದ್ದು ಇದೇ ಕೊರೋನಾ ಅಲ್ಲವೇ? ಪ್ರಕೃತಿಯ ವಿರೋಧ ಹೋದ ನಮಗೆ ಪ್ರಕೃತಿಯನ್ನು ಪ್ರೀತಿಸಲು ಒಂದು ಸುಂದರ ಅವಕಾಶ ದೊರಕಿತು. ಎಲ್ಲ ವಿಧದ ಮಾಲಿನ್ಯಗಳು ನಿಯಂತ್ರಣಕ್ಕೆ ಬಂದು ಮನುಷ್ಯರಿಂದ ಭಯಭೀತರಾಗಿ ಜೀವಿಸುತ್ತಿದ್ದ ಪ್ರಾಣಿಗಳು ಸ್ವಚ್ಛಂದವಾಗಿ ವಿಹಾರಿಸಲು ಸಾಧ್ಯವಾಯಿತು. ಅಂದು ನಾನು ಈ ಧರ್ಮ, ನೀನು ಆ ಧರ್ಮ, ನಂದು ಈ ಜಾತಿ, ನಿಂದು ಈ ಜಾತಿ ಎಂದು ಮೆರೆಯುತ್ತಿದ್ದ ಬುದ್ಧಿಜೀವಿಗಳಿಗೆ ಇಂದು ಯಾವ ಧರ್ಮವಾದರೂ ಸರಿ, ಯಾವ ಜಾತಿಯಾದರೂ ಸರಿ, ಜೀವ ಉಳಿದರೆ ಸಾಕು ಎಂಬ ಭಾವನೆಯ ಜೊತೆಗೆ ಒಬ್ಬರೊಬ್ಬರಿಗೆ ಸಹಾಯ ಮಾಡಿ ಮಾನವೀಯತೆಯ ಮನೋಭಾವನೆಯನ್ನು ಬೆಳೆಸಿದರು. ಇದೇ ಅಲ್ವ ಮಾನವೀಯತೆ? ಹೇಳಿ, ಇದೇ ಅಲ್ವ ಮಾನವೀಯತೆ? ಇಂತಹ ಸಂದರ್ಭದಲ್ಲಿ ಜನರು ಮೆರೆದ ಮಾನವೀಯತೆ ಸಹಾಯ ಹಸ್ತವನ್ನು ನೋಡಿ ದೇವರು ಈ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸಂಶೋಧಕರ ಮೂಲಕ ಲಸಿಕೆಯನ್ನು ಕಂಡುಹಿಡಿದು ವೈದ್ಯರು, ದಾದಿಯರ ಮುಖಾಂತರ ಪ್ರತಿ ಜನರಿಗೂ ಇದರ ಪ್ರಯೋಜನವನ್ನು ಪಡೆದು ಮಹಾಮಾರಿಯ ವಿರುದ್ಧ ಹೋರಾಡಲು ಬೆನ್ನೆಲುಬಾಗಿ ನಿಂತು ಆಶೀರ್ವದಿಸಿದರು. ಎಷ್ಟೋ ಸಮಯದಿಂದ ಪಾಳು ಬಿದ್ದ ಕಟ್ಟಡ, ಖಾಲಿ ಖಾಲಿಯಾದ ಬೆಂಚು, ಬೋರ್ಡು ಒಂದೆಡೆ ಆದರೆ ಇನ್ನೊಂದೆಡೆ ಕೈಯಲ್ಲಿ ಮೊಬೈಲ್, ಲ್ಯಾಪ್ಟಾಪ್. ಹೌದು, ಈ ತಂತ್ರಜ್ಞಾನ ಶಿಕ್ಷಣದಿಂದ ಬೇಸತ್ತ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಇಂತಹ ಕಾರ್ಪಣ್ಯಗಳಿಂದ ಮುಕ್ತಿ ಪಡೆದು ಆ ಶಾಲೆಯ ಮೆರುಗು, ಮಕ್ಕಳ ಕಲರವ, ಶಿಕ್ಷಕರ ಉತ್ಸಾಹ ಮತ್ತಷ್ಟು ಹೆಚ್ಚಿಸಿತು. ನೆನಪಿ, ಕೊರೋನಾ ಇನ್ನೂ ಮುಗಿದಿಲ್ಲ. ಆದರೆ ಕೊರೋನಾದ ಜೊತೆ ಹೇಗೆ ಬದುಕಬಹುದು ಎಂಬುದನ್ನು ದೇವರು ತೋರಿಸಿದ್ದಾರೆ. ಆದರೆ ಇನ್ನೊಂದು ವಿಷಯ, ದೇಹದ ಸುರಕ್ಷತೆಗೆ ನಾವು ಲಸಿಕೆಯನ್ನು ಹಾಕಬಹುದು. ವೈರಾಣುಗಳನ್ನು ತಡೆಯಲು ಮಾಸ್ಕ್, ಸ್ಯಾನಿಟೈಸರ್ಗಳನ್ನು ಹಾಕಿ ಬಳಸಬಹುದು. ಆದರೆ ನಮ್ಮ ಮನಸ್ಸಿನಲ್ಲಿ ಹೂತಿರುವ ಕಲ್ಮಶ ಇದೆಯಲ್ಲ, ಅದನ್ನು ಯಾವುದರಿಂದ ತೆಗಿತೀರ? ಹೇಗೆ ಅದನ್ನು ಯಾವುದರಿಂದ ನಾವು ತೆಗೆಯಬಹುದು? ಒಂದು ವಿಷಯ ನೆನಪಿಟ್ಕೊಳ್ಳಿ, ಯಾವಾಗ ನಮ್ಮೊಳಗಿರುವಂತಹ ಮಾನವೀಯತೆ, ಪರಸ್ಪರ ನಂಬಿಕೆ, ವಿಶ್ವಾಸ, ಪ್ರೀತಿ, ಸೇವಾ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳುತ್ತೇವೆಯೋ ಆವಾಗ ಇಂತಹ ಸಮಸ್ಯೆಗಳಿಂದ ಪಾರಾಗಬಹುದು. ಯಾವಾಗ ನಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ, ಮನೆಯವರಿಗೆ, ಮಹಿಳೆಯರಿಗೆ ಗೌರವವನ್ನು ನೀಡಲು ಕಲಿಯುತ್ತೇವೆಯೋ ಆವಾಗ ಇಂತಹ ಸಮಸ್ಯೆಗಳಿಂದ ಪಾರಾಗಬಹುದು.
ಯಾವಾಗ ಈ ಭೂಮಿಯಲ್ಲಿ ಹುಟ್ಟಿರುವಂತಹ ಆಶ್ರಮಗಳನ್ನು ಮುಚ್ಚುತ್ತೇವೆಯೋ ಆವಾಗ ಈ ಸಮಸ್ಯೆಯಿಂದ ಪಾರಾಗಬಹುದು. ಯಾವಾಗ ನಮ್ಮೊಳಗಿರುವಂತಹ ಕೋಮು ಮನೋಭಾವನೆಯನ್ನು ಬಿಟ್ಟು ನಾವೆಲ್ಲರೂ ಒಂದು ಎಂಬ ಭಾವನೆಯಿಂದ ಬೆಳೆಯುತ್ತೇವೆಯೋ ಆವಾಗ ಈ ಸಮಸ್ಯೆಯಿಂದ ಪಾರಾಗಬಹುದು. ಆವಾಗ ಈ ಸಮಸ್ಯೆಯಿಂದ ಪಾರಾಗಬಹುದು. ಚಾಣಕ್ಯ ಒಂದು ಸುಂದರವಾದ ವಾಕ್ಯವನ್ನು ವರ್ಣಿಸಿದ್ದಾರೆ. ಪ್ರೇಕ್ಷಕರಿಗಿಂತ ಬುದ್ಧಿವಂತರು ಯಾರೂ ಇಲ್ಲ. ಇಲ್ಲಿ ಪ್ರೇಕ್ಷಕರು ನೀವು, ಬುದ್ಧಿವಂತರು. ಆಲೋಚಿಸಿ, ಶಾಂತಿ ಸೌಹಾರ್ದತೆಯಿಂದ ಬಾಳೋಣ. ಈ ಜಗತ್ತಿಗೆ ಅಂಟಿರುವಂತಹ ಕೊರೋನಾ ಮಹಾಮಾರಿಯನ್ನು ನಾವೆಲ್ಲರೂ ಸೇರಿ ನಶಿಸಿ ಹೋಗುವಂತೆ ಮಾಡೋಣ. ಹಾಗಾದರೆ ಬನ್ನಿ, ಎಲ್ಲರೂ ಒಟ್ಟು ಸೇರೋಣ. ಎಲ್ಲರೂ ಒಂದೇ ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ ಸ್ವಸ್ಥ ಸಮಾಜವನ್ನು ನಿರ್ಮಿಸೋಣ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಾವು ಹೇಗೆ ಪ್ರಶಂಸಿಸಲಿ? LCS ಲೂರ್ಡ್ಸ್ ಸೆಂಟ್ರಲ್ ಸ್ಕೂಲಿನ ಪ್ರಿನ್ಸಿಪಲ್, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಮ್ಮಿಲನದಿಂದ ಪ್ರದರ್ಶಿಸಲ್ಪಟ್ಟ ಈ ರೂಪಕವು ಉತ್ತಮವಾಗಿದೆ. ಅವರ ಪ್ರತಿಭೆಯನ್ನು ಅವರು ನಮ್ಮಲ್ಲಿ ತೋರಿಸಿದ್ದಾರೆ ಎಂದು ಹೇಳುವುದರಲ್ಲಿ ಎರಡು ಮಾತಿಲ್ಲ. ಈ ರೂಪಕದಿಂದ ನಾವೆಲ್ಲರೂ ಉತ್ತಮ ಮಾರ್ಗದರ್ಶನವನ್ನು ಪಡೆದಿದ್ದೇವೆ. ಇದಕ್ಕೆ ಎರಡು ಮಾತಿಲ್ಲ. ನಿಮಗೆ ಎಲ್ಲರಿಗೆ ಅಭಿನಂದನೆಗಳು. CSI ಕರ್ನಾಟಕ ಸದರ್ನ್ ಡಯಾಸಿಸ್ ಇದರ ವಿಶ್ರಾಂತ ಧರ್ಮಾಧ್ಯಕ್ಷರಾಗಿರುವ ರೈಟ್ ರೆವರೆಂಡ್ ಡಾಕ್ಟರ್ CL ಫುಟ್ಟಾದೋ ಇವರಿಂದ ಆಶೀರ್ವಚನ. ಅದರ ನಂತರ ಕುಲಶೇಖರ್ ಚರ್ಚಿನ ಹಿರಿಯ ನಾಗರಿಕರು ಹಾಗೂ SCSI ಸಭೆಯ ವಿಶ್ರಾಂತಿ ಸಭೆಯ ಹಿರಿಯ ಸಹೋದರ ಮಿಸ್ಟರ್ ಬೆನ್ಸನ್, ನೀವು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನುರಿತ ಧರ್ಮಾಧ್ಯಕ್ಷರುಗಳೇ, ವಿಶ್ವಭಾರತ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದಂಥ ಸಹೋದರರೇ, ಸಹೋದರಿಯರೇ, ಮೊಟ್ಟ ಮೊದಲಾಗಿ ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂಥ ಸಂಘಟಕರಿಗೆ ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಈ ಶುಭ ಸಂದೇಶವನ್ನು ನಾವು ತಿರುಗೊಮ್ಮೆ ಜ್ಞಾಪಿಸುತ್ತೇವೆ. ಯೇಸು ಸ್ವಾಮಿ ಜನನವನ್ನು ನಾವು ಪ್ರತಿ ವರ್ಷ ಆಚರಿಸುವಾಗ ಮೇಲೋಕಗಳಲ್ಲಿ ದೇವರಿಗೆ ಮಹಿಮೆ, ಗ್ಲೋರಿ ಟು ಗಾಡ್, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಶಾಂತಿ, ದೇವರವರಿಗೆ ಒಲಿಯುತ್ತಾನೆ. ಸೌಹಾರ್ದತೆ, ದೇವ ಮಾನವ ಸೌಹಾರ್ದತೆ. ಈ ಕ್ರಿಸ್ಮಸ್ನ ವಿಷಯವಾಗಿ ಮನನ ಮಾಡುವಾಗ ನನಗೆ ಎರಡು ಸನ್ನಿವೇಶಗಳು ಜ್ಞಾಪಕಕ್ಕೆ ಬರುತ್ತವೆ. ಒಂದು ಐತಿಹಾಸಿಕ ಸನ್ನಿವೇಶ, ಎರಡನೇದು ಪ್ರಸ್ತುತ ಸನ್ನಿವೇಶ. ಯಾಕಂದರೆ ಯೇಸುವಿನ ಜನನ, ಕ್ರಿಸ್ತನಲ್ಲಿ ದೇವರನ್ನ ಅವತಾರ, ಅದು ಇಡೀ ಮಾನವನ ಇರುವಿಕೆಯನ್ನು, ಇತಿಹಾಸವನ್ನು ಆವರಿಸುತ್ತದೆ. ಯೇಸು ಈ ಲೋಕದಲ್ಲಿ ಜನಿಸುವಾಗ ರೋಮ್ ಸಾಮ್ರಾಜ್ಯವಿತ್ತು. ಒಂದು ಗ್ಲೋಬಲ್ ಪವರ್, ಅಷ್ಟು ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ. ಅದನ್ನು ಆಳುತ್ತಿದ್ದ ಒಂದು ಚಕ್ರವರ್ತಿ ಆಗಸ್ಟಸ್ ದೀರ್ಘ ಅವನು ಆಳ್ವಿಕೆ ಮಾಡಿದ 40 ವರ್ಷ ಅಂತ. ಆ ಕಾಲದಲ್ಲಿ ಅಂಥವ್ರು ಯಾರು ಇರಲಿಲ್ಲ. ಬಟ್ ಇಡೀ ರೋಮ್ ಸಾಮ್ರಾಜ್ಯವನ್ನು ಕಟ್ಟಿಸಿದವ. ಈಗಿರ್ತಕ್ಕಂಥ ದೊಡ್ಡ ಕೊಲೊಸೆಯು ಅಥವಾ ಕಟ್ಟಡಗಳು, ನೀರಿನ ಚಾನಲ್ಸ್ ನಾವು ನೋಡಲಿಲ್ಲ. ಬಿಷಪ್ ಇದ್ದು ಬಂದವರು ಅಂತೂ ಅದು ಅವನಿಗೆ ಸಲ್ಲುತ್ತದೆ. ಸಾಮ್ರಾಜ್ಯದಲ್ಲೆಲ್ಲ ಶಾಂತಿ. ಹೇಗೆ ಮಿಲಿಟರಿ, ಎಲ್ಲ ಕಡೆಯಲ್ಲಿ ಸೈನ್ಯ ಇತ್ತು, ಒಳ್ಳೆ ಹೈವೇಗಳಿತ್ತು, ಸೈನ್ಯವನ್ನು ರವಾನೆ ಮಾಡಿತು. ಈ ಕಾಲದಲ್ಲಿ ಒಂದು ಕಾಮಿಷ್ ಆಯಿತಂತೆ, ಒಂದು ಸೆನ್ಸಸ್ ನಮಗೆ ಹೊಸದಲ್ಲಿ ಈಗಲೂ ಆಗ್ತಾ ಹೋಗ್ತಲ್ಲ, ಬೇರೆ ಬೇರೆ ರೀತಿಯ ಸೆನ್ಸಸ್ಗಳು, ಕಾಮಿಷನ್ ಆಗಲೂ ಆಯಿತು. ಯಾಕಂತ ಹೇಳಿದರೆ ತಲೆ ತೆರಿಗೆ ಹಾಕಲಿಕ್ಕೆ ಪ್ರತಿಯೊಬ್ಬ ಸಿಟಿಸನ್ಗೆ ತೆರಿಗೆ ಹಾಕಬೇಕು, ದುಡ್ಡು ಬೇಕು. ರೋಮ್ ಸಾಮ್ರಾಜ್ಯಕ್ಕೆ ಹಣ ಬೇಕಲ್ಲ, ಆದ್ದರಿಂದ ಪ್ರತಿಯೊಬ್ಬರು ತನ್ನ ಸ್ವಂತ ಊರಿಗೆ ಹೋಗಬೇಕು ಅಂತ ಆದೇಶ. ಯೋಸೇಫ ಮರಿಯರು ಹೋಗ್ತಾರೆ, ಬೆಟ್ಲೆಹೆಮ್ಗೆ ಹೋಗ್ತಾರೆ ಅವರು, ಅಲ್ಲಿ ಮತ್ತು ನಿಮ್ಗೆ ಗೊತ್ತಿದೆ ಏನಾಯ್ತು ಅಂತ. ಛತ್ರದಲ್ಲಿ ಸ್ಥಳ ಇಲ್ಲ, ಗೋದಲಿಯಲ್ಲಿ ಹೋಗಿ ಇರಬೇಕಾಯಿತು. ಯೇಸು ಸ್ವಾಮಿಯ ಬಡವರಲ್ಲಿ ಬಡವನಾಗಿ, ಸ್ಥಳ ಇಲ್ಲದವನಾಗಿ ಬಂದ. ದೇವರು ಈ ಲೋಕಕ್ಕೆ ಬಂದದ್ದು ಹೀಗೆ, ಬಡತನದಲ್ಲಿ. ಇನ್ಕಾಗ್ನಿಟೋ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಗೊತ್ತಾದರೂ ಕೆಲವರು ಮಾತ್ರ ನೋಡಲಿಲ್ಲ ಸಂದೇಶ. ಒಂದು ಶೋಷಣೆ ಮಾಡತಕ್ಕಂಥ, ಸಮಾಧಾನವನ್ನು ಬಲಾತ್ಕಾರದಲ್ಲಿ ಮಿಲಿಟರಿ ಪ್ರಯೋಗ ಮಾಡಿಕೊಳ್ಳಬೇಕಾದ ಚಾರ್ಜ್ ಸನ್ನಿವೇಶ. ಎರಡನೇ ಸನ್ನಿವೇಶ ನಾವು ಬಹಳ ಹೆಚ್ಚಿನ ವ್ಯತ್ಯಾಸದಿಂದ ಕಾಣಬೇಕು. 2000 ವರ್ಷದಲ್ಲಿ ಕೆಲವು ಒತ್ತಡಗಳ ಬಗ್ಗೆ ನೀವು ಕೇಳ್ತೀವಿ. ನನ್ನ ಸ್ನೇಹಿತ ಕ್ಯಾಪ್ಟನ್ ಹ್ಯೂ ವಾಸ್ ಒಂದು ಇಲ್ಲಿ ಕೂತಿರ್ಬೇಕು, ಇದನ್ನೆಲ್ಲರಿಗೊಂದು ಹ್ಯಾಂಡಲ್ ಕೊಟ್ಟಿರಬೇಕು. ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಏನಾಗ್ತಾ ಇದೆ ಅಂತ ಆಮೇಲೆ ಸಿಗ್ಬೋದಿಲ್ಲ, ದಯವಾಗಿ ಓದಿ. Karnataka stands third in number of attacks on Christians in 2021, says a report. Archbishop Peter Machado
ಬೆಂಗಳೂರಿನ ಆರ್ಚ್ ಬಿಷಪ್ ಹೇಳಿದಂಥ ಮಾತು. ಇದು ನಡೀತಿತ್ತು ಒರಿಸ್ಸಾದಲ್ಲಿ ಕಂದಮಾಲ್ನಲ್ಲಿ, ಎಲ್ಲಿಯೋ ಕರ್ನಾಟಕದ ಮೂಲೆಯಲ್ಲಿ ನಡೀತಾ ಇತ್ತು, ಎಲ್ಲ ಕಡೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಐಡಿಯಾಲಜಿ, ಸಿದ್ಧಾಂತವನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಹೇಳಿ ಕೆಲವು ಗುಂಪುಗಳು ಹೊರಟಿದೆ. ಅದರಲ್ಲಿ ಎಲ್ಲರೂ ಬರಬೇಕು, ಸಮಾಧಾನ ಆಗ್ತದೆ, ಸಮೃದ್ಧಿ ಆಗ್ತದೆ, ಧರ್ಮ ಒಡಂಬಡಿ ಬರ್ತದೆ ಅಂತ ಹೇಳ್ತಾರೆ. ಅಂಥದ್ದೇ ಸನ್ನಿವೇಶ. ಹಾಗಾದರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾನೆ? ಈ ಸನ್ನಿವೇಶದಲ್ಲಿ, ಆ ಸನ್ನಿವೇಶದಲ್ಲಿ ಒಂದು ಬಲಹೀನ ಶಿಶುವಾಗಿ ಹುಟ್ಟಿದ್ದಾರೆ. ಅವರನ್ನು ಕಾಯುವವರಿದ್ದರು. ಸಿಮಿಯೋನ್, ಹನ್ನ, ಮರಿಯ, ಯೋಸೇಫ, ಕುರುಬರು, ಜೋಯಿಸರು ಕಾಯ್ತಾ ಇದ್ದವರು ಇದ್ದರು. ಅಂದರೆ ಗಾಸ್ಪೆಲ್, ಶುಭ ಸಂದೇಶ ಒಂದು ಚಾರಿತ್ರಿಕ ಸನ್ನಿವೇಶದಲ್ಲಿ ಸೇರಿಕೊಂಡಿದೆ. ದೇವರು ಇತಿಹಾಸಕ್ಕೆ ಸೇರಿದ. ಆ ಸೆನ್ಸಸ್ ನಮ್ಮ ಹತ್ರ ಇಲ್ಲ, ರೆಕಾರ್ಡ್ ಇಲ್ಲ. ಆದರೆ ದೇವರು ಕೂಡ ಈ ಸೆನ್ಸಸ್ನಲ್ಲಿ ಕೂಡಿಸಬೇಕಾಗಿದೆ. ಒಂದು ಮಗು ಹುಟ್ಟಿದೆ, ಮರಿಯಳಿಗೆ ಬಿಕೇಮ್ ಪಾರ್ಟ್ ಆಫ್ ಹಿಸ್ಟ್ರಿ. ಬೈ ಬಿಕಮಿಂಗ್ ಪಾರ್ಟ್ ಆಫ್ ಹಿಸ್ಟ್ರಿ ಹಿ ರಿಡೀಮ್ಡ್ ಅವರ್ ಹಿಸ್ಟ್ರಿ. ಹೇಗೆ ಅಂದರೆ ಈ ಸನ್ನಿವೇಶದಲ್ಲಿ ನಾವು ಇದನ್ನು ಎದುರಿಸಬಹುದು ಅಂತ ಹೇಳಿದ್ರೆ, ಆ ಸನ್ನಿವೇಶದಲ್ಲಿ ಬಾಧಿಗಳಾಗುವುದಿಲ್ಲ. ಸಾಮ್ರಾಜ್ಯ, ಬಲ, ಶಕ್ತಿ, ಮಿಲಿಟರಿ, ಅಣ್ವಸ್ತ್ರಗಳು ಇವುಗಳ ಮೂಲಕ ಶಾಂತಿ ಬರುವುದಿಲ್ಲ. ಬದಲಾಗಿ ಶಾಂತಿಯ ಸಂದೇಶವನ್ನು ಹೇಳೋದ್ರಿಂದ, ಅದಕ್ಕಾಗಿ ಕೆಲಸ ಮಾಡೋದ್ರಿಂದ ಶಾಂತಿ ಮೂಡ್ತದೆ. ಸಾಮಾಜಿಕ ನ್ಯಾಯ, ಸಮಾಜದಲ್ಲಿ ಶಾಂತಿ, ಬಡವರ ಏಳಿಗೆ, ಎಲ್ಲರ ಉದ್ಧಾರ, ಪರಿವರ್ತನೆ, ಇದು ನಮ್ಮ ಧ್ಯೇಯ. ಅದಕ್ಕಾಗಿ ಯೇಸು ಬಂದ, ಶ್ರಮೆ ಅನುಭವಿಸಿದ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ, ಪುನರುತ್ಥಾನವನ್ನು ಮಹಿಮೆಗೆ ಏರಿಸಲ್ಪಟ್ಟ. ಅದು ಇವತ್ತಿನ ಸಂದೇಶ. ನಾವು ಸಕ್ರಿಯರಾಗಿ ನಮ್ಮ ಸನ್ನಿವೇಶದಲ್ಲಿ, ನಮ್ಮ ಇತಿಹಾಸದಲ್ಲಿ ಈ ಶಾಂತಿಗಾಗಿ, ಸಮೃದ್ಧಿಗಾಗಿ, ಬಿಡುಗಡೆಗಾಗಿ ದುಡಿಯೋಣ. ಈ ಹಬ್ಬದಲ್ಲಿ ನಿಮ್ಮೆಲ್ಲರಿಗೆ ದೇವರು ತನ್ನ ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದಾಗಿ ಹಾರೈಸುತ್ತದೆ. ವಂದನೆ. ಆಶೀರ್ವಚನ ನೀಡಿರುವ ಧರ್ಮಾಧ್ಯಕ್ಷರಿಗೆ ವಂದನೆಗಳು. ಈಗ ಕುಲಶೇಖರ್ ಚರ್ಚ್ ಇಲ್ಲಿಯ ಹಿರಿಯ ಸಹೋದರ ಮತ್ತು ಸಹೋದರಿಯರಿಂದ ಕೊಂಕಣಿ ಸಂಗೀತ, ಇದರಲ್ಲಿ ಪಾತ್ರವಹಿಸಿರುವ ನಮ್ಮ ದುಲ್ಸಿನ್ ಟೀಚರ್ ಅಂತ ಕೇಳಿರ್ಬೋದು. ಇವರು ಹರಿಕತೆ ದುಲ್ಸಿನ್ ಟೀಚರ್ ಅಂತಲೇ ಎಲ್ಲರಿಗೂ ಪರಿಚಿತರು. ಇವರು ಯೇಸು ಕ್ರಿಸ್ತರ ಆತ್ಮ ಬಲಿದಾನ ಎಂಬ ಹರಿಕತೆಯನ್ನು ಸುಮಾರು ವರ್ಷಗಳ ಮೊದಲು ಪ್ರದರ್ಶಿಸಿದ್ದರು. ಈಗ ಇವರು ಇಲ್ಲಿ ಸಂಗೀತವನ್ನು ಹಾಡಲಿದ್ದಾರೆ. Eka
मासी कैणम मासली कैणम मोठे कित्या येता मासी कैणम मासली कैणम मोठे कित्या येता गोवळी बाबू गोरे गोरे मोचे कित्या काळे गोवळी बाबू गोरे गोरे मोचे कशे गळे एक कमी एक बार अंतिया तेरा कमी पिला एक कमी एक बार अंतिया तेरा कमी पिला यजत बाबो शर्मा संता लोकित्या मित्ता यजत बाबो शर्मा संता लोकित्या मित्ता मिसारी सांगला आपणे दिला लोक येऊनच गया मिसारी सांगला आपणे दिला लोक येऊनच आला एक कमी एक बारा तांतिया तेरा काढी पिला एक कमी एक बारा तांतिया तेरा काढी पिला गौरी बापानो यासा बापानो बेसा तुमचे दिया गौरी बापानो यासा बापानो बेसा तुमचे दिया ओ दिस पवो तेल्या देवा आम्ही अर्गान दिल्या ओ दिस पवो तेल्या देवा आम्ही अर्गान दिल्या एक कमी एक बारा तांतिया तेरा काढी पिला एक कमी एक बारा तांतिया तेरा काढी पिला नकला कसाचे शुभशय मागता हॅपी क्रिसमस म्हणता नकला कसाचे शुभशय म्हणता हॅपी क्रिसमस म्हणता सगळ्यांच्या नावान देव बरें करू तुमकां देव बरें करू सगळ्यांच्या नावान देव बरें करू तुमकां देव बरें करू CSI ಸಭೆಯ ವಿಶ್ರಾಂತಿ ಚರ್ಚಿನ ಸಹೋದರರಾಗಿರುವ ಮಿಸ್ಟರ್ ಬೆನ್ಸನ್ ಪ್ರಭಾಕರ್ ಅಂಚೆ ಇವರಿಂದ ನೋಸ್ ಆರ್ಗನ್ ಶೋ ವಿಶ್ರಾಂತಿ ಸಭೆ ಹಿರಿಯ ನಾಗರಿಕರ ಅಧ್ಯಕ್ಷರಾಗಿ ನಮ್ಮೆಲ್ಲರ ಹಿರಿಯ ನಾಗರಿಕರ ಪರವಾಗಿ ವಂದನೆ ವಿಶ್ವ ಸಂಬಂಧ ವೈಯಕ್ತವಾಗಿ ಮತ್ತು ಒಂದು ವಿಷಯವಾಗಿ ನಾನು ಈ ಸೇವೆಗೆಲ್ಲ ಹೋಗಿದ್ದೇನೆ. ಈ ಸೇವೆಗೆ ಹೋದಾಗ ಎರುಸಲೇಮ್ ದೇವಾಲಯ ಪೀಠದ ಹಿಂದೆ ಹೋಗಿ ಮನಗಾರರು ಹಾಡಿದ ಹಾಡನ್ನು ಈಗ ನಿಮ್ಮ ಮುಂದೆ ಹಾಡ್ತಾರೆ. ಯೇಸು ನಮಗೆಂತ ಮಿತ್ರ ಎಂಥ ದಿವ್ಯ ಗುರು, ನನಗಿದು ಗುರು ಯೇಸು ಗೆಳೆಯ.
ಪ್ರತಿಭೆಯನ್ನು ಪ್ರದರ್ಶಿಸಿದ ಶ್ರೀಯುತರೇ, ನಿಮಗೆ ಅಭಿನಂದನೆಗಳು. ಸಿರೋ ಮಲಂಕಾರ್ ಕ್ಯಾಥಲಿಕ್ ಡಯಾಸಿಸ್ ಆಫ್ ಪುತ್ತೂರು ಬಿಷಪ್ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಗಿವರ್ಗೀಸ್ ಮಾರ್ ಮಕಾರಿಯಸ್ ಕಲಾಯಿಲ್ ಇವರಿಂದ ಆಶೀರ್ವಚನ. Senior citizens, ಸೌಹಾರ್ದ ಸಂಯುಕ್ತ ಕ್ರಿಸ್ಮಸ್ ಆಚರಣೆಯ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಭಿವಂದನೆಯ ಧರ್ಮಾಧ್ಯಕ್ಷರುಗಳೇ, ಧರ್ಮ ಗುರುಗಳೇ, ಧರ್ಮ ಭಗಿನಿಯರೇ, ಬಂಧು ಭಗಿನಿಯರೇ, ಎಲ್ಲರಿಗೂ ನನ್ನ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭವನ್ನು ಕೋರುತ್ತಾ ನನಗೆ ನೀಡಿರುವಂತಹ 3 ನಿಮಿಷದಲ್ಲಿ 3 ವಿಚಾರಗಳನ್ನು ಮಂಡನೆ ಮಾಡಲು ಇಷ್ಟಪಡ್ತಾ ಇದ್ದೇನೆ. ಸಾಂಪ್ರದಾಯಿಕವಾಗಿ ಈ ಲೋಕ ಪರಲೋಕ ಎರಡ ಅಂತರ ದೊಡ್ಡದು. ಆದರೆ ಪರಲೋಕದಲ್ಲಿರುವ ನಮ್ಮ ತಂದೆ ತನ್ನ ಏಕಸುತನನ್ನು ಕ್ರೈಸ್ತ ಜಯಂತಿಯ ಮುಖಾಂತರ ನಮ್ಮೊಡನೆ ದೇವರಿರುವಂತೆ ಮಾಡಿದರು. ಪರಲೋಕ ಈ ಲೋಕ ಎಂಬ ಆ ಅಂತರವನ್ನು ದೂರ ಮಾಡಿ ದೇವರು ಇಮ್ಮಾನುವೇಲನಾಗಿ ನಮ್ಮೊಡನೆ, ಅದೇ ಕ್ರಿಸ್ಮಸ್. ಇದರ ಮುಖಾಂತರ ದೇವರು ಮಾನವನಾದಾಗ ಮಾನವನನ್ನು ಅತಿ ಶ್ರೇಷ್ಠತೆಯೆಡೆಗೆ ಅವನು ಏರಿಸಿದನು. ಇದೇ ಮಾನವೀಯತೆ. ಈ ಮಾನವೀಯತೆಯ ಮೆರಗು ಪ್ರತಿಯೊಬ್ಬ ಮಾನವನು ತಾನು ದೇವರೊಂದಿಗೆ ಇದ್ದಾನೆ ಎಂಬ ಆ ತಿಳುವಳಿಕೆಯಲ್ಲಿ ಅವನ ಆಯಾ ಬದುಕಿನಲ್ಲಿ, ಸಾಮಾಜಿಕ ಬದುಕಿನಲ್ಲಿ ತೊಡಗಿಸಿಕೊಳ್ಳುವಾಗ ಮಾತ್ರ ಸಾಧ್ಯವಾಗುವುದು. ಆದರೆ ನಮ್ಮ ಈ ಪ್ರಸ್ತುತ ಸಮಾಜ, ನಮ್ಮ ಬದುಕು ಯಾವುದೋ ಒಂದು ರೀತಿಯಲ್ಲಿ ದೇವರು ನಮ್ಮೊಡನೆ ಇದ್ದಾನೆ ಎಂಬ ತಿಳುವಳಿಕೆ ಇರುವಾಗ ಕೂಡ ಅವು ಇನ್ನೂ ದೂರದಲ್ಲಿದ್ದ ರೀತಿಯಲ್ಲಿ ನಮ್ಮ ಅನುದಿನ ಬದುಕನ್ನು ನಾವು ಮುನ್ನಡೆಸಿಕೊಂಡು ಹೋಗುವಂಥದ್ದು. ಬಹುಶಃ ಎಲ್ಲ ದೇವರ ಕೃಪೆಯಿಂದ ಎಲ್ಲ ಹೇಳುವಾಗ ಕೂಡ ನಾನು ಮತ್ತು ನೀವು ಇತರರಿಗೆ, ಇತರರ ಮುಖಾಂತರ ದೇವರು ನಮ್ಮೊಡನೆ ಎಂಬ ಆ ಒಂದು ಸಾಗರ ಸ್ಥಿತಿಗೆ ಇನ್ನೂ ಬಂದಿದೆ. 2021ನೇ ಕ್ರಿಸ್ಮಸ್ ಆಚರಣೆ ಈ ರೀತಿಯ ಒಂದು ತಿಳುವಳಿಕೆಯಲ್ಲಿ ನಮ್ಮನ್ನು ಮುನ್ನಡೆಸಲಿ ಎಂಬ ಆರೈಕೆಯೊಂದಿಗೆ ಇಲ್ಲಿ ನೆರೆದಿರುವಂತೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ನಿಲ್ಲಿಸುತ್ತೇನೆ. ಜೈ ಕ್ರಿಸ್ತ. ಆಶೀರ್ವಚನ ನೀಡಿರುವ ಧರ್ಮಾಧ್ಯಕ್ಷರಿಗೆ ವಂದನೆಗಳು. ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಕಾಯರ್ ಬಿಜೆ ಇವರಿಂದ ಕ್ರಿಸ್ಮಸ್ ಕ್ರಿಸ್ಮಸ್ ಮತ್ತೆ ಬಂದಿದೆ ಕ್ರಿಸ್ಮಸ್ ಎಂಬ ಸುಮಧುರ ಸಂಗೀತವನ್ನು ಆಲಿಸೋಣ.
ಹುಟ್ಟಿದ ಯೇಸುವಿಗೆ ಜಗದ ರಕ್ಷಕ ಯೇಸುವಿಗೆ ಕೊದಲಿಯಲ್ಲಿ ಹುಟ್ಟಿದ ಯೇಸುವಿಗೆ ಜಗದ ರಕ್ಷಕ ಯೇಸುವಿಗೆ ಕಾಯಿನ್ ಮಾಸ್ಟರ್ ಶ್ರೀಯುತ ಐವನ್ ಮಸ್ಕರೇನಸ್ ಹಾಗೂ ನಿಮ್ಮ ಪಂಗಡಕ್ಕೆ ಧನ್ಯವಾದಗಳು. ಈಗ ಸಿರೋ ಮಲಬಾರ್ ಕ್ಯಾಥಲಿಕ್ ಡಯಾಸಿಸ್ ಆಫ್ ಬೆಳ್ತಂಗಡಿ ಇವರ ಧರ್ಮಾಧ್ಯಕ್ಷರಾಗಿರುವ ಮೋಸ್ಟ್ ರೆವರೆಂಡ್ ಲಾರೆನ್ಸ್ ಮುಕ್ಕೋಸಿ ನೀವು ಆಶೀರ್ವಚನ ನೀಡಬೇಕಾಗಿ ವಿನಂತಿಸುತ್ತೇನೆ. ಈ ಪವಿತ್ರವಾದ ಸಾಯಾಹ್ನದಲ್ಲಿ ಈ ಸುಂದರವಾದ ಸಮಾಗಮದಲ್ಲಿ ಆಸೀನರಾದ ಪರಮ ಪೂಜ್ಯ ಬಿಷಪ್ ಸ್ವಾಮಿಯವರೇ, ಎಲ್ಲ ಸೀನಿಯರ್ ಸಿಟಿಜನ್ ಅವರೇ, ಪೂಜ್ಯ ಗುರುಗಳೇ, ಪೂಜ್ಯ ವಿನ್ಯಾಸಕರೇ ಹಾಗೂ ನನ್ನ ಪುಟಾಣಿ ಮಕ್ಕಳೇ ಇದ್ದಾರೆ. ಪ್ರಥಮವಾಗಿ ನಮಗೆಲ್ಲ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ದೇವರ ಪುತ್ರರಾದ ಯೇಸು ಈಗಲೂ ನಾಳೆಯೂ ಬರುವ ವರ್ಷವೂ ಎಲ್ಲ ಕಾಲದಲ್ಲಿ ನಿಮ್ಮೊಂದಿಗೆ ಇದ್ದು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಕ್ರಿಸ್ತ ಜಯಂತಿ ಅಂದರೆ ಯುಗ ಯುಗಾಂತರದಿಂದ ಮನುಷ್ಯನು ದೇವರ ಸನ್ನಿಧಿಯಲ್ಲಿ ಅರ್ಪಿಸಿದ ಪ್ರಾರ್ಥನೆಗೆ ದೇವರ ಉತ್ತರ. ಪವಿತ್ರ ಗ್ರಂಥದಲ್ಲಿ ಕೀರ್ತನೆಗಾರನು 42 ಮತ್ತು 63 ಕೀರ್ತನೆಯಲ್ಲಿ ಹೀಗೆ ಹೇಳ್ತಾನೆ: ದೇವರೇ, ಬಾಯಾರದ ಜೀವಿಕೆಯು ನೀರಿಗಾಗಿ ಹಾತೊರೆಯುವಂತೆ ನನ್ನ ಹೃದಯವು ನಿನಗಾಗಿ ಕಾದಿದೆ, ನನ್ನ ಮನವು ನಿನಗಾಗಿ ಕಾದಿದೆ, ನನ್ನ ಆತ್ಮವು ನಿನಗಾಗಿ ಕಾಣಿದೆ. ನಾನಿಂತು ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಮುಖದರ್ಶನವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರನ್ನು ಕಾಣುವಂಥ ಹಬ್ಬದ ಇಡೀ ಮಾನವ ಕೊರತೆ ಬಂದು ಈ ಕೀರ್ತನೆಗಾರನು ನಮ್ಮೆಲ್ಲರ ಪ್ರತಿನಿಧಿಯಾಗಿ ದೇವರ ಮುಂದೆ ಈ ಪ್ರಾರ್ಥನೆಯನ್ನು ಮಂಡಿಸುತ್ತಾರೆ. ಇನ್ನು ಮುಖದಲ್ಲಿ ತೋರಿಸುವಂತ ಭಾರತದ ಋಷಿವರಿಯರು ಹೀಗೆಂದು ಪ್ರಾರ್ಥಿಸಿದರು: ಅಸದೋಮ ಸತ್ಯಮಯ, ಮೃತ್ಯೋಮ ಅಮೃತಮಯ, ತಮಸೋಮ ಜ್ಯೋತಿರ್ಗಮಯ ಅಂತ ಪ್ರಾರ್ಥಿಸಿದರು. ಅಂದರೆ ನನ್ನನ್ನು ಅಸತ್ಯದಿಂದ ಸತ್ಯದೆಡೆಗೆ ಸಾಗಿಸು, ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗಿಸು ಮತ್ತು ಮರಣದಿಂದ ನಿತ್ಯ ಜೀವಕ್ಕೆ ಕೊಂಡೊಯ್ಯು ಸ್ವಾಮಿ ಅಂತ ಪ್ರಾರ್ಥಿಸಿದರು ಋಷಿವರಿಯರು. ಇದಕ್ಕೆಲ್ಲ ಉತ್ತರವಾಗಿ ಗೋಧರಲ್ಲಿ ಹುಟ್ಟಿ ಬೆಳೆದಂಥ
ಆ ಯೇಸು ಸ್ವಾಮಿ ಹೀಗೆ ಉತ್ತರ ಕೊಟ್ಟರು, ನಾನೇ ಬೆಳಕು, ನಾನೇ ಸತ್ಯ, ನಾನೇ ಜೀವ. ನಾನೇ ಸತ್ಯ, ನಾನೇ ಜೀವ, ನಾನೇ ಬೆಳಕು. ಇಡೀ ಪ್ರಪಂಚದ ಮನುಷ್ಯರಿಗೆ ಜೀವವನ್ನು ಕೊಡುವಂಥ, ಸತ್ಯವನ್ನು ಕೊಡುವಂಥ, ದಾರಿಯನ್ನು ತೋರಿಸಿದಂಥ ವ್ಯಕ್ತಿಯಾಗಿದ್ದಾರೆ ಯೇಸು ಸ್ವಾಮಿಯವರು. ನಮ್ಮ ಕನ್ನಡ ನಾಡಿನವರು ಹಾಡುವುದಿಲ್ವೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ ಅಂತ ಹೇಳುವವರಿಗೆ ನಾನೇ ದಾರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿಯವರು. ಕರುಣಾಳು ದೇವ, ಕರುಣಾಳು ದೇವ, ಕೈ ಹಿಡಿದು ನನ್ನನ್ನು ನಡೆಸು, ಮೊಸಕಿದೆ ಮಬ್ಬಿನಲ್ಲಿ ಎಂದು ಲೀಡ್ ಕೈಲೇನೆ ಕಾರಣ ನಿಮ್ಮನ್ನು ಹೇಳಿದೆವು. ಅದರ ಕನ್ನಡ ಅನುವಾದ ಕರುಣಾಳು ದೇವ, ಮೊಸಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನನ್ನನ್ನು ನಡೆಸುವಂತ ನಾವೆಲ್ಲರೂ ಪ್ರಾರ್ಥಿಸಿದ್ದೇವೆ. ಅದಕ್ಕೆ ಉತ್ತರವಾಗಿ ಆ ದೇವರು ಕೊಟ್ಟಂತ ಉತ್ತರ ಪ್ರಭು ಯೇಸು ಕ್ರಿಸ್ತರ ಉತ್ತರ. ಯಾರು ಯೇಸು ಸ್ವಾಮಿಯವರನ್ನು ನಂಬುತ್ತಾರೋ, ಯಾರು ಯೇಸು ಸ್ವಾಮಿಯವರನ್ನು ಸ್ವೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂತಹ ಶಕ್ತಿಯನ್ನು ದೇವರು ಕೊಡ್ತಾರೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ಕಂಡುಕೊಳ್ಳೋಣ, ನಾನು ಯೇಸುವನ್ನು ನಂಬುತ್ತೇನೆ, ನಾನು ಯೇಸುವನ್ನು ಸ್ವೀಕರಿಸ್ತೇನೆ, ನನ್ನ ಹೃದಯದಲ್ಲಿ ಕೂಡಿರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡೋಣ. ಆ ಮೂಲಕ ನಾವೆಲ್ಲರೂ ದೇವರ ಮಕ್ಕಳಾಗುತ್ತೇವೆ. ನಮ್ಮ ದೇಶಕ್ಕೆ, ಈ ಪ್ರಪಂಚಕ್ಕೆ, ನಮ್ಮ ರಾಜ್ಯಕ್ಕೆ ದೇವರ ಮಕ್ಕಳಾಗುವಂಥ ಶಕ್ತಿಯನ್ನು ಆ ಪರಮಾತ್ಮನ ಕರುಣಿಸಿ ಎಂದು ಪ್ರಾರ್ಥಿಸುತ್ತಾ ತಮಗೆಲ್ಲ ಇನ್ನೊಂದು ಕ್ರಿಸ್ಮಸ್ ಶುಭಾಶಯ ಕೋರಿ ನನ್ನ ಮಾತುಗಳನ್ನು ಕರೆಗೊಳಿಸುತ್ತೇನೆ. ಆಶೀರ್ವಚನ ನೀಡಿರುವ ಧರ್ಮಾಧ್ಯಕ್ಷರಿಗೆ ವಂದನೆಗಳು. ಈಗ ಸಿರೋ ಮಲಬಾರ್ ಸೇಂಟ್ ಅಲ್ಫೋನ್ಸ ಚರ್ಚ್ ಕಂಕನಾಡಿ ಇವರಿಂದ ಗದ್ಯ. ജീവനേ ദൈവം
ಸಂತೋಷಗೊಳಿಸಿದ ಸೀರೋ ಮಲಬಾರ್ ಸೇಂಟ್ ಅಲ್ಫೋನ್ಸ ಚರ್ಚ್ ಕಂಕನಾಡಿ ಇವರ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗ ಓ ಹೋಲಿ ನೈಟ್ ಹಾಡಲಿರುವರು ಸೇಂಟ್ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ ಕಾಯಿನ್. ಸುಮಧುರವಾದ ಸಂಗೀತದಿಂದ ನಮ್ಮೆಲ್ಲರನ್ನು ಸಂತೋಷಗೊಳಿಸಿದ್ದೀವಿ. ನಿಮಗೆ ವಂದನೆಗಳು. ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ ಬಿಷಪ್ ಜೋಸೆಫ್ ಮಾರ್ ಡೆಮೆಟ್ರಿಯಸ್ ಇವರಿಂದ ಆಶೀರ್ವಚನ.
ಸಭೆಯ ಧರ್ಮಾಧ್ಯಕ್ಷರುಗಳೇ, ಧರ್ಮಗುರುಗಳೇ, ಧರ್ಮ ಕನ್ಯಾಸ್ತ್ರೀಯರೇ, ಹಿರಿಯ ನಾಗರಿಕರೇ, ಯವನಸ್ಥರೇ, ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಬಿಲಿವರ್ಸ್ ಈಸ್ಟರ್ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುವುದಕ್ಕೆ ಇಷ್ಟಪಡ್ತೇನೆ.